ಧರ್ಮದ ಪರವಾಗಿ ಕೆಲಸ ಮಾಡುವ ಕಾರ್ಯಕರ್ತರನ್ನ ಗುರಿ ಮಾಡಿದ್ದೀರಿ. ಈವರೆಗೆ 29 ಮಂದಿ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆ. ನಾವು ಮಾನಸಿಕವಾಗಿ ಕುಗ್ಗಲ್ಲ. ಗಲ್ಲಿ ಗಲ್ಲಿಯಲ್ಲಿ ಭಜನೆಗಳ ಕಾರ್ಯಕರ್ತರು ಹರ್ಷನ್ ಅಂತವರು ಹುಟ್ಟುತ್ತಾರೆ. ದಾಳಿಗಳು ನಡೆದರೂ ಕೂಡ ಸಮರ್ಥವಾಗಿ ಎದುರಿಸ್ತೇವೆ. ನಾವು ಯಾವುದಕ್ಕೂ ಕೂಡ ತಯಾರಾಗಿದ್ದೇವೆ. ಯಾರು ಅಧರ್ಮ ಮಾಡ್ತಾರೋ ಅವರಿಗೆ ಅಧರ್ಮದಿಂದಲೇ ಉತ್ತರ ಕೊಡಬೇಕು ಎಂದು ಭಜರಂಗ ದಳದ ರಾಜ್ಯ ಸಂಚಾಲಕ ಸುನಿಲ್ ಕೆಆರ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಭಜರಂಗ ದಳದ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಭಜರಂಗ ದಳದ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ನಾವು ಭಜರಂಗಿಗಳು ಎಲ್ಲವನ್ನ ಎದುರಿಸ್ತೇವೆ. ಪಿಎಫ್ಐ ಎಸ್ಡಿಪಿಐ ನಮಗೆ ಯಾವ ಲೆಕ್ಕ? ಹಿಂದೂ ಸಾತ್ವಿಕ ಸಮಾಜವನ್ನ ಹತ್ಯೆ ಮಾಡಲು ದುಷ್ಟ ಶಕ್ತಿಗಳು ತರಬೇತಿ ನೀಡಿದ್ದಾರೆ. ಜೈಲಿನೊಳಗೆ ಚಮಚದಲ್ಲಿ ಜಿಹಾದಿಗಳನ್ನ ಕೊಚ್ಚಿ ಹಾಕಿದ್ದೇವೆ. ಇದು ಗೊತ್ತಿರಲಿ. ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಹಿಂದೂ ಸಮಾಜ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ದೇಶಕ್ಕೋಸ್ಕರ ಯಾವ ಬಲಿದಾನಕ್ಕೂ ಕೂಡ ಸಿದ್ಧ ಎಂದರು. ನೀವುಗಳು ಒಂದು ಯೋಚನೆ ಮಾಡಿ, 80% ಹಿಂದೂಗಳು ನಿಮಗೆ ವಿರುದ್ಧ ತಿರುಗಿ ನಿಂತರೆ ನಿಮ್ಮ ಗತಿ ಏನು? ಈ ದೇಶದಲ್ಲಿ ನಿಮ್ಮ ಆಟ ನಡೆಯಲ್ಲ. ಇವತ್ತು ಹರ್ಷನನ್ನ ಮುಟ್ಟಿದ್ದೀರಿ. ಇದಕ್ಕೆ 100ಕ್ಕೆ 100ರಷ್ಟು ಪ್ರತ್ಯುತ್ತರವನ್ನು ನಾವು ಕೊಟ್ಟೇ ಕೊಡ್ತೇವೆ. ಪೊಲೀಸರೇ ಒಂದೋ ಆರೋಪಿಗಳನ್ನ ಗಲ್ಲಿಗೇರಿಸಿ ಇಲ್ಲವೇ ಎನ್ಕೌಂಟರ್ ಮಾಡಿ ಎಂದು ಆಗ್ರಹಿಸಿದರು. ಮೇಲೆ ದಾಳಿಯನ್ನ ಮಾಡಿ ನಾವು ಹತ್ಯೆಗೆ ತರಬೇತಿಯನ್ನ ಮಾಡಬೇಕು. ಯಾವುದೇ ಹಿಂದೂ ಸಮಾಜದ ಸಾತ್ವಿಕ ಸಮಾಜ ಏನಿದೆ, ಹಿಂದೂಗಳೇನಿದ್ದಾರೆ, ಈ ದೇಶಕ್ಕಾಗಿ ಕೆಲಸ ಮಾಡುವವರೇನಿದ್ದಾರೆ, ಅವರನ್ನು ಹತ್ಯೆ ಮಾಡಬೇಕಾದ್ರೆ ತರಬೇತಿಯನ್ನು ಪಡೆದು ನಂತರ ಬಂದು ಇಲ್ಲಿ ಹತ್ಯೆಯನ್ನು ಮಾಡುವಂಥದ್ದು. ಅರೆ, ನೀವು ಯಾವ ತರಬೇತಿ? ಭದ್ರಕೋಟೆ ಜೈಲಿನೊಳಗಿದ್ದಂತಹ ನಮ್ಮ ಹಿಂದೂ ವೀರ ಕೇವಲ ಚಮಚದಲ್ಲಿ ನಿಮ್ಮ ಜಿಹಾದಿಯನ್ನ ಯಾವ ರೀತಿಯಾಗಿ ಖುಷಿ ಹಾಕಿದ್ದಾರೆ. ಒಮ್ಮೆ ನೆನಪಾಡಿಕೊಳ್ಳಿ, ಜೈಲಿನೊಳಗಿದ್ದು ಕೇವಲ ಚಮಚದಲ್ಲಿ. ನಮಗೆ ತಲ್ವಾರ್ ಬೇಡ. ಅದರಲ್ಲೇ ನೀವು ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಹಿಂದೂ ಸಮಾಜ ತಕ್ಕ ಉತ್ತರವನ್ನ ಕೊಡ್ತದೆ. ಯಾವ ರೀತಿಯಾಗಿ ಹಿಂದೂ ಬಜರಂಗದ ಕಾರ್ಯಕರ್ತರು, ಬಜರಂಗಿಗಳು, ಹಿಂದೂ ಸಂಘಟನೆಗಳಿರ್ಬೋದು, ಈ ದೇಶಕ್ಕೋಸ್ಕರ ಯಾವ ರೀತಿಯಾಗಿ ಬಲಿದಾನ ಇರಬಹುದು ಅಥವಾ ಜೈಲಿಗೆ ಸೇರುವಂತದ್ದು ಇರಬಹುದು. ಯಾವುದಕ್ಕೂ ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ನಾವೆಲ್ಲ ಪೆಟ್ಟುಗಳನ್ನ, ನಾವೆಲ್ಲ ದಾಳಿಗಳನ್ನ, ನಾವೆಲ್ಲ ಹತ್ಯೆಗಳನ್ನ, ನಮ್ಮ ಮೇಲೆ ಆಕ್ರಮಣಗಳನ್ನ ನಾವು ನೋಡಿದ್ದೇವೆ. ಇದಕ್ಕೆ ಬಜರಂಗದಳ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೇವೆ. ವಾರ ಕಳಿಬಹುದು, ತಿಂಗಳುಗಳು ಕಳಿಬಹುದು, ಪ್ರತ್ಯುತ್ತರ ಅಂತೂ 100%. ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಮಗೆ ಮೂಲಭೂತವಾದ ಬೇಕು, ನಮಗೆ ಹಿಜಾಬ್ ಬೇಕು. ನಾವು ಈ ರೀತಿಯಾಗಿ ಸ್ಕೂಲ್ಗಳಿಗೆ ಹೋಗ್ತೇವೆ, ಶಾಲೆಗಳಿಗೆ ತೆರಳ್ತೇವೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಡೀಲಿಕ್ಕಿಲ್ಲ. ಈ ದೇಶದಲ್ಲಿ ನಿಮ್ಮ ಆಟ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ನೆನಪಿಟ್ಟುಕೊಳ್ಳಿ, ಇವತ್ತು ನೀವು ಹರ್ಷನನ್ನ ಮುಟ್ಟಿದ್ದೀರಿ.